ಮನೆಗೆ ಹೋಗಲು ರಸ್ತೆ ಮಾಡಿಕೊಡಿ ಎಂದು ಕುಟುಂಬವೊಂದು ಬಂಟ್ವಾಳ ತಹಶೀಲ್ದಾರ್ ಕಚೇರಿಯ ಮೆಟ್ಟಿಲ ಮೇಲೆ ಕುಳಿತುಕೊಂಡ ಘಟನೆ ನಡೆದಿದ್ದು, ಇವರ ಹೋರಾಟಕ್ಕೆ ಅಂಬೇಡ್ಕರ್ ತತ್ವ ಹಿತರಕ್ಷಣಾ ವೇದಿಕೆ ಕೈಜೋಡಿಸಿದೆ. ಪುಣಚ ಗ್ರಾಮದ ಸುಳ್ಳಂಗಳ ರಾಮಣ್ಣ ನಾಯ್ಕ ಹಾಗೂ ಅವರ ಪತ್ನಿ ಸುನಂದ ಮತ್ತು ಮಕ್ಕಳು ರಸ್ತೆಗಾಗಿ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ಕುಳಿತುಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಕಾಲುದಾರಿ ಮಾತ್ರ ಇದ್ದು ರಸ್ತೆಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ ಹೊರತು ಲಾಭವಾಗಿಲ್ಲ ಎಂದು ಪ್ರತಿಭಟನೆ ನಿರತ ಕುಟುಂಬ ಹೇಳಿದ್ದಾರೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ ನಾಯ್ಕ ನೇತೃತ್ವದಲ್ಲಿ ಧರಣಿ ಕುಳಿತ ಕುಟುಂಬಕ್ಕೆ ವೇದಿಕೆ ಸದಸ್ಯರು ಸಾಥ್ ನೀಡಿದರು. ರಾಮಣ್ಣ ಕುಟುಂಬಕ್ಕೆ ರಸ್ತೆ ನಿರ್ಮಾಣದ ಬಗ್ಗೆ ಕಂದಾಯ ಇಲಾಖೆಗೆ ಲಿಖಿತವಾದ ಅರ್ಜಿಗಳಿವೆ. ಹಾಗಾಗಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಜಾಗದ ಸರ್ವೆ ಕಾರ್ಯ ಮಾಡಲಾಗಿದೆ. ಸ್ವಂತ ಖಾಸಗಿ ಜಾಗದಲ್ಲಿ ರಸ್ತೆಯ ಸಮಸ್ಯೆಗಳಿದ್ದು ಸರ್ಕಾರಿ ಜಾಗದಲ್ಲಿ ರಸ್ತೆ ನಿರ್ಮಿಸಿಕೊಡುವ ಬಗ್ಗೆ ಕುಟುಂಬಕ್ಕೆ ಭರವಸೆ ನೀಡಲಾಗಿದೆ. ತಹಶೀಲ್ದಾರ್ ಮಂಜುನಾಥ್ ಅವರು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿರುವುದರಿಂದ ಅವರ ನಿರ್ದೇಶನ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿ ವರ್ಗ ಸ್ಪಷ್ಟನೆ ನೀಡಿದೆ. ಯಾಕೆ ಗೊತ್ತುಂಟಾ, ಇಷ್ಟು ವರ್ಷದ ಇವರು ನಿದ್ದೆ ಮಾಡಿ 1:30 ಗಂಟೆಗೆ ಮಾತಾಡುವಾಗ ಮಧ್ಯಾಹ್ನ ಮೇಲೆ ಬಿಫೋರ್ ಒಂದು ತಹಸೀಲ್ದಾರಿಗೆ ಯಾವುದೋ ಒಂದು ಏಜಿಗೆ ಒಂದು DC ಮೀಟಿಂಗ್ ಇರುವಾಗ ಅವರಿಗೆ ಬಿಫೋರ್ ಗೊತ್ತಾಗ್ತಿರ್ತಾರೆ, ಏನು ಗೊತ್ತಾಗುವುದಿಲ್ಲ. ಆದರೆ ಇವರು ಸತ್ತರು ಯಾರಾದರೂ ಕೇಳಲಿಕ್ಕಿದ್ದಾರ? ಯಾರ್ಯಾರು ಅವರ ಪಟ್ಟ ಜಾಗದಲ್ಲಿ ಗೆಲ್ತಾ ಇಲ್ಲ. ಇವರು ಅಕ್ರಮ ಸಕ್ರಮದಲ್ಲಿ ಜಾಗದಲ್ಲಿ ಗೆಲ್ತಾ ಇದ್ದಾರೆ, ಸರ್ಕಾರ ಕೊಟ್ಟ ಜಾಗದಲ್ಲಿ ಗೆಲ್ತಾ ಇದ್ದಾರೆ. ಯಾರ್ಯಾರದು ಕೊಡುವುದಿಲ್ಲ, ಯಾರ್ಯಾರದು ಬೇಡ. ಆದ್ರೂ ಸಹ ಎಲ್ಲರೂ ಅಕ್ರಮ ಸಕ್ರಮ ಆದರೂ ಇವರು ಎದುರು ಪಾರ್ಟಿಯವರು ನಾವು ಸಂತಿಗೆ ಇಷ್ಟ ಅಂತೇಳಿ ದುಡ್ಡು ಕೊಡ್ತೇವೆ ಅಂತೇಳಿ ಅದು ಬೇಡ ಅಂತೇಳಿ. ಯಾಕಂದ್ರೆ ಅವರಿಗೆ ದಾರಿ ಉಂಟು, ಅವರಿಗೆ ದಾರಿ ಉಂಟು.